ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ, ಅನಾರೋಗ್ಯದ ಕಾರಣ ಅವ್ರು ತೀರಿದ್ರು. ಯಾರು ಕೇಳ್ತಾರೆ, ಗಂಡನ ಮನೆಯವ್ರು ಸಹ ಕೇಳ್ತಾ ಇರಲಿಲ್ಲ ನನ್ನ ಹತ್ರ, ನೀನು ಹೇಗಿದ್ದಿ ಅಂತ ಒಂದು ಮಾತು ಕೇಳ್ತಾ ಇರಲಿಲ್ಲ. ಭಾರಿ ಕಷ್ಟದಲ್ಲಿದ್ದರು. ಅದನ್ನು ನೋಡಿ ತುಂಬ ಬೇಸರ ಆಯಿತು. ಆಗ ನಮ್ಮ ಲಗೋರಿ ತಂಡ ಒಂದು ನಿರ್ಣಯವನ್ನು ಮಾಡಿತ್ತು, ಇವರಿಗೆ ಆದಷ್ಟು ಬೇಗ ಒಂದು ಮನೆ ಮಾಡಿಕೊಡ್ಬೇಕು. ಕೇವಲ 5 ತಿಂಗಳಲ್ಲಿ ಇಂಥ ಸುಸಜ್ಜಿತ ಮನೆಯನ್ನು ಸಾಧಾರಣ ಒಂದು 8 ಲಕ್ಷ ರೂಪಾಯಿ ಅಂದಾಜು ಆಗ್ಬೋದು ವೆಚ್ಚ. ಇದನ್ನು ನಾವು ಎಲ್ಲ ದಾನಿಗಳ ಸಹಕಾರದಿಂದ, ಪಂಚಾಯತ್ ಸಹಕಾರದಿಂದ, ನಮ್ಮ ಲಗೋರಿ ಫ್ರೆಂಡ್ಸ್ನ ಸಹಕಾರದಿಂದ ನಾವು ಮಾಡಿದ್ದೇವೆ. ದೇವರು ಮೆಚ್ಚುವ ಕೆಲಸ ಅಂತ ಹೇಳ್ತಾರೆ, ಬಹುಶಃ ಅದು ಇದೆ ಅಂತ ನನ್ನೊಂದು ಭಾವನೆ. ನಮಸ್ಕಾರ ವೀಕ್ಷಕರೇ, ಸುದ್ದಿಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಸುಮ್ಮನೆ ಹೇಳೋದಿಲ್ಲ. ಕೊರೋನಾ ಸಮಯ ಜಗತ್ತಿಗೆ ಕಂಟಕಪ್ರಾಯವಾಗಿದ್ದಂತಹ ಸಮಯ. ಇಂಥ ಸಮಯದಲ್ಲಿ ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತ ಎಲ್ಲರೂ ಚಿಂತೆಯಲ್ಲಿದ್ದಂತಹ ಸಮಯ. ಇಂತಹ ಸಮಯದಲ್ಲಿ ಪುತ್ತೂರು ತಾಲೂಕಿನ ಕುರಿಯ ಗ್ರಾಮದ ಅಮ್ಮುಂಚದ ಯುವಕರು ಒಂದು ಲಗೋರಿ ಫ್ರೆಂಡ್ಸ್ ಅನ್ನುವಂತಹ ತಂಡವನ್ನು ಕಟ್ಟಿಕೊಂಡು ಲಗೋರಿಯನ್ನು ಆಡ್ತಾ ಇರ್ತಾರೆ. ಕೊರೋನಾ ಮುಗಿದ ಬಳಿಕವೂ ಈ ತಂಡ ಚದುರಿ ಹೋಗದೆ ಅದನ್ನೇ ಲಗೋರಿ ಫ್ರೆಂಡ್ಸ್ ಕ್ಲಬ್ ಅಮ್ಮುಂಜ ಅನ್ನುವಂತಹ ಒಂದು ಹೆಸರಿನಲ್ಲಿ ಸಮಾಜಮುಖಿ ಚಿಂತನೆಗೆ ಮುಂದಾಗ್ತಾರೆ. ಈ ತಂಡದ ಸಮಾಜಮುಖಿ ಚಿಂತನೆಗಳು ಇದೇ ರೀತಿ ಮುಂದುವರೆದು ಮುಂದೆ ಇದೀಗ ಒಂದು ನಿರಾಶ್ರಿತ ಮಹಿಳೆಗೆ ಸೂರನ್ನ ಕಲ್ಪಿಸಿಕೊಡುವವರೆಗೂ ಮುಂದುವರಿಯೋದು ನಿಲ್ಲುತ್ತೆ. ಏನಿದು ಸ್ಟೋರಿ ಹೇಳ್ತಾ ಹೋಗ್ತೀನಿ ನೋಡಿ. ವೀಕ್ಷಕರೇ, ಇವರು ವೈಶಾಲಿ ಅನ್ನುವಂತಹ ಮಹಿಳೆ 9 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ತನ್ನ ಪತಿಯನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ಆಶ್ರಯಕ್ಕಾಗಿ ತವರು ಮನೆಯನ್ನು ಅರಸ್ಕೊಂಡು ಬರ್ತಾರೆ. ಆದರೆ ತವರು ಮನೆಯವರು ಕೂಡ ಇವರಿಗೆ ಒಂದು ಸೂರನ್ನು ಕಲ್ಪಿಸಿ ಆಶ್ರಯವನ್ನು ನೀಡೋದಕ್ಕೆ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ. ಆದರೂ ಕೂಡ ಮಗಳನ್ನು ಎಲ್ಲೂ ಬಿಡೋದಕ್ಕಾಗದೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಗುಡಿಸಲಿನಲ್ಲಿ ಅವರಿಗೆ ಆಶ್ರಯವನ್ನು ಕೊಡ್ತಾರೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ಮಳೆ ಗಾಳಿಯನ್ನು ನೋಡಿದ್ರೆ ಒಂದು ಸುಭದ್ರವಾಗಿರುವಂತಹ ಮನೆಯಲ್ಲಿ ವಾಸ ಮಾಡೋದು ಕೂಡ ಕಷ್ಟವಾಗಿರುವಂತಹ ಪರಿಸ್ಥಿತಿಯಲ್ಲಿ ಈ ವೈಶಾಲಿ ಅನ್ನುವಂತಹ ಮಹಿಳೆ ಇದೇ ಗುಡಿಸಲಿನಲ್ಲಿ ತನ್ನಿಬ್ಬರು ಮಕ್ಕಳಿಗೆ ಓದನ್ನು ಮುಂದುವರಿಸ್ತಾ ಹೊಟ್ಟೆ ಬಟ್ಟೆಗೆ ತಾನು ಚಿಕ್ಕ ಕೆಲಸವನ್ನು ಮಾಡ್ತಾ ಧೈರ್ಯವಂತಿಯಾಗಿ ಈ ಗುಡಿಸಲಿನಲ್ಲಿ ಬದುಕ್ತಾ ಇರ್ತಾರೆ. ಬನ್ನಿ ಒಂದು ಬಾರಿ ಈ ವೈಶಾಲಿ ಅನ್ನುವಂತಹ ಮಹಿಳೆ ದಿನ ದೂಡ್ತಾ ಇದ್ದಂತಹ ಗುಡಿಸಲನ್ನು ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಹೇಗಿತ್ತು ಈ ಗುಡಿಸಲು ಅನ್ನೋದು. ಒಬ್ಬ ಮನುಷ್ಯ ಜೀವಿಸುವಂತಹ ವಾತಾವರಣ ಖಂಡಿತವಾಗ್ಲೂ ಅಲ್ಲ. ಅಲ್ಲೇ ಪಕ್ಕದಲ್ಲಿ ಒಂದು ಅಡುಗೆ ಮನೆ, ಅಲ್ಲೇ ಬಚ್ಚಲು ಮನೆ, ಅಲ್ಲೇ ಪಕ್ಕದಲ್ಲಿ ಮಕ್ಕಳ ಓದು, ಅಲ್ಲೇ ಎಲ್ಲ ಬಟ್ಟೆ ಬರೆಗಳು. ನೋಡಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ತರಿಸುವಂತಿತ್ತು ವೈಶಾಲಿಯವರ ಒಂದು ಈ ಜೀವನ. ಆದರೆ ಈ ಒಂದು ಇವರ ಕಣ್ಣೀರ ಕಥೆಯನ್ನು ಅರಿತಂತಹ ಲಗೋರಿ ಫ್ರೆಂಡ್ಸ್ ಕ್ಲಬ್ ಅಮ್ಮುಂಜೆಯವರು ಈ ಒಂದು ಮಹಿಳೆಗೆ ಸೂರನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ದಿಟ್ಟ ನಿರ್ಧಾರವನ್ನು ಮಾಡಿ ತಾವುಗಳು ಕೂಡ ತನು ಮನ ಧನವನ್ನು ಸಹಕಾರವನ್ನು ನೀಡಿ ಊರಿನ ದಾನಿಗಳ ಸಹಕಾರವನ್ನು ಪಡೆದುಕೊಂಡು ಈ ಒಂದು ಮಹಿಳೆಗೆ ಸುಂದರ ಸೂರನ್ನು ನಿರ್ಮಿಸಿಕೊಡ್ತಾರೆ. ಬನ್ನಿ ಈ ಸೂರನ್ನೊಮ್ಮೆ ಕಣ್ತುಂಬಿಕೊಂಡು ಬರೋಣ. ವಸತಿಯನ್ನು ಕಳೆದುಕೊಂಡಿದ್ದಂತಹ ನಿರಾಶ್ರಿತ ಮಹಿಳೆಯಾಗಿದ್ದವರು ಶ್ರೀ ವೈಶಾಲಿಯವರು. ಇದೀಗ ಅವ್ರನ್ನ ಖಂಡಿತವಾಗ್ಲೂ ಮಾತನಾಡಿಸಬೇಕು. ಇಷ್ಟೆಲ್ಲ ಶ್ರಮದ ಹಿಂದೆ ಕೂಡ ಒಂದು ಶ್ರಮದ ಬದುಕನ್ನು ಸವೆಸ್ತಾ ಇದ್ದಂಥವರು ಇದೀಗ ಆ ಒಂದು ಗುಡಿಸಲಿನಿಂದ ನಾವು ಈಗಾಗಲೇ ನೋಡ್ಕೊಂಡು ಬಂದ್ವಿ ಯಾವ ಪರಿಸ್ಥಿತಿಯಲ್ಲಿ ಅವರು ಇದ್ದರು ಅಂತ. ಅದರ ಜೊತೆಗೆ ಇಬ್ಬರು ಮಕ್ಕಳನ್ನು ಕೂಡ ಅದೇ ಮನೆಯಲ್ಲಿ ಓದಿಸ್ತಾ ಇದ್ದರು. ಅವರೊಂದು ಚಿಕ್ಕ ಕೆಲಸವನ್ನು ಮಾಡಿಕೊಂಡು ಸಂಸಾರವನ್ನು ನಡೆಸ್ತಾ ಇದ್ದರು. ಅವರ ಪಾಲಿಗೆ ಒಂದು ದೇವರಂತೆ ಕೆಲವರು ಬಂದು ಸಹಾಯವನ್ನು ನೀಡಿದ್ದಾರೆ. ಇದೀಗ ಈ ಒಂದು ಸುಂದರ ಮನೆಯ ಒಡತಿಯಾಗಿರುವಂತಹ ವೈಶಾಲಿ ಅವ್ರನ್ನ ಮಾತನಾಡಿಸಬೇಕು. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಆರಾಮಾಗಿದ್ದೀರಾ? ಎಷ್ಟು ಖುಷಿಯಾಗಿದ್ದೀರಿ? ತುಂಬ ಖುಷಿಯಾಗಿದ್ದೇನೆ. ಹೇಗಿತ್ತು ಜೀವನ ಮೊದಲು?
ಮೊದಲು ತುಂಬ ಕಷ್ಟ ಇತ್ತು. ಅಂದರೆ ನಾವು ಅಲ್ಲಿಂದ ಗಂಡನ ಮನೆಯಿಂದ ಈಚೆ ಬಂದ ಮೇಲೆ ಇಲ್ಲಿದ್ವಿ. ಏನಾಯಿತು ನಿಮ್ಮ ಕತೆ ಏನು? ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ, ಅನಾರೋಗ್ಯದ ಕಾರಣ ಅವ್ರು ತೀರಿದರು. ಅಲ್ಲಿಂದ ಅವರು ಮನೆಯಿಂದ ಇದಾಗಿ ನನ್ನ ತಾಯಿ ಮನೆಗೆ ಬಂದೆವು. ನಿಮ್ಮ ಪತಿಯವರು ಅನಾರೋಗ್ಯ ಕಾರಣದಿಂದ ತೀರ್ಕೊಂಡ್ರು. ಆಮೇಲೆ ನಿಮಗೆ ಎಲ್ಲಿ ಹೋಗೋದು ಅಂತ ಗೊತ್ತಾಗಲಿಲ್ಲ. ಆಗ ಕರ್ಕೊಂಡು ಬಂದರು ನನ್ನ ತಾಯಿ ಮನೆಗೆ ಬಂದ. ತಾಯಿ ಮನೆಗೆ ಬಂದೆ ನಾನು. ಇಲ್ಲಿ ಬಂದು ಅಲ್ಲಿ ನಾನು ಕೆಲಸ ಮಾಡ್ಕೊಂಡು ಶಾಲೆ ಮಕ್ಕಳೇ ಕಲಿಸ್ತಾ ಇದ್ದೆ. ಆಗ ಇವರು ಲಗೋರಿ ಮನೆಯವರು ಕೂಡ ನಿಮಗೆ ವ್ಯವಸ್ಥೆ ಮಾಡಿಕೊಡುವಷ್ಟು ಅನುಕೂಲಸ್ಥರಲ್ಲ ಇರಲಿಲ್ಲ. ಅಂದರೆ ಹಾಗಾಗಿ ಪಕ್ಕದಲ್ಲಿರುವಂತಹ ಒಂದು ಗುಡಿಸಲನ್ನೇ ನಿಮಗೆ ಕೊಟ್ಟಿದ್ರು. ಅವನು ಕೊಟ್ಟ ಅನ್ನ, ಹಾಗೆ ಅಲ್ಲೇ ಕೂತ್ಕೊಂಡು ಇದು ಮಾಡ್ತಾ ಇದ್ದೆ. ಮತ್ತು ಅವನು ಲಗೋರಿ ಟೀಮ್ನವ್ರ ಹತ್ರ ಅವರ ಸಹಕಾರದಿಂದ ಈ ಮನೆ ಅನ್ಕೊಂಡಿದ್ರ ಇಂಥ ಒಂದು ಮನೆಯಲ್ಲಿ ನೀವು ಜೀವಿಸ್ತೀರಿ? ಇಲ್ಲ, ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಪಾಲಿಗೆ ಆ ಗುಡಿಸಲೇ ಗತಿ ಅನ್ನೋದಿತ್ತ? ಹೌದು. ಅಂದರೆ ಅವರು ಇಷ್ಟು ಚಂದ ಮನೆ ಕಟ್ಟಿ ಕೊಡ್ತಾರಂತ ಕನಸಲ್ಲೂ ನಾನು ನೆನೆಸಿರಲಿಲ್ಲ. ನಾನು ಇಷ್ಟು ಮನೆ ಇಷ್ಟು ಚಂದ ಮಾಡ್ತಿದ್ದೆ ಅಂದರೆ ಕನಸಲ್ಲೂ ಮಾತ್ರ ನೋಡಿದ್ದೇನೆ, ನಿಜ ಜೀವನದಲ್ಲಿ ಇರಲಿಲ್ಲ. ಅಷ್ಟೇ ಇರಲಿಲ್ಲ. ಬೇರೆಯವ್ರನ್ನ ಮನೆ ನೋಡಿದಾಗ ಅನಿಸ್ತಿತ್ತಾ ನನಗೂ ಇಂಥದ್ದೊಂದು ಮನೆ ಬೇಕು? ಅನಿಸ್ತಾ ಇತ್ತು, ತುಂಬ ಆಸೆ ಇತ್ತು. ಅದೇಗನೇ ಯಾವ ರೀತಿ ಕಳೀತಾ ಇದ್ರಿ ಆ ಗುಡಿಸಲಲ್ಲಿ ನಿಮ್ಮ ಜೀವನವನ್ನು? ಇಬ್ಬರು ಮಕ್ಕಳು ಓದಬೇಕು, ಒಂದು ಕಡೆ ಬಿಟ್ಟು ಬಿಡದಂತಹ ಮಳೆ, ತುಂಬ ಕಷ್ಟ ಆಗ್ತಾಯಿತ್ತು. ಆದರೂ ಸಮಾಧಾನದಲ್ಲಿ ಇದು ಮಾಡ್ತಾಯಿದ್ದೆ, ದೇವರ ಮೇಲೆ ಭಾರ ಹಾಕಿ. ಹೇಗಿತ್ತು ನಿಜ ನಿಮ್ಮ ಜೀವನ ಹೇಗಿತ್ತು ಹೇಳಿ? ತುಂಬ ಕಷ್ಟಕರವಾಗಿತ್ತು. ಅಂದರೆ ಯಾರಾದರೂ ನಿಮ್ಮ ದುಃಖವನ್ನು ಕೇಳಿದಾರಾ? ಕೇಳ್ತಾಯಿದ್ರು. ಯಾರು? ಈಗ ಇವರು ಲಗೋರಿ ಟೀಮ್ನವ್ರು ಕೇಳಿದ್ರು, ನಮ್ಮ ಮನೆಯವರು ಇಲ್ಲ. ಅಲ್ಲ ಅವರು ಬರೋದಕ್ಕಿಂತ ಮೊದಲು ನಿಮಗೊಂದು ಆಶ್ರಯ ಕೇಳ್ತಾ ಇರಲಿಲ್ಲ. ಯಾರು ಕೇಳ್ತಾರೆ, ಗಂಡನ ಮನೆಯವರು ಸಹ ಕೇಳ್ತಾ ಇರಲಿಲ್ಲ ನನ್ನ ಹತ್ರ. ನೀನು ಹೇಗಿದ್ದಿ ಅಂತ ಒಂದು ಮಾತು ಕೇಳ್ತಾ ಇರಲಿಲ್ಲ. ಇಲ್ಲಿ ನಾನು ನನ್ನಷ್ಟಕ್ಕೆ ಕೆಲಸ ಮಾಡ್ತಾ ನನ್ನ ಜೀವನ ಮಾಡ್ತಾ ಇದ್ದೆ. ಅಂಥ ಮಳೆ ಯಾವ ರೀತಿ ಇತ್ತು ಆ ಮಳೆ ಅನ್ನೋದನ್ನು ನಮಗೆ ಚೆನ್ನಾಗಿರೋ ಮನೆಯಲ್ಲಿ ಕೂತವರು ಕೂಡ ಅದನ್ನು ಸಹಿಸ್ಕೊಳ್ಳೋದು, ಗುಡುಗು ಮಿಂಚು ಸಿಡಿಲು, ಆ ಸಮಯದಲ್ಲಿ ಹೇಗಿದ್ರಿ ನೀವೆಲ್ಲ? ನಾವಿದ್ವಿ, ಅಲ್ಲಿ ನೀರೆಲ್ಲ ತುಂಬ್ತಾ ಇತ್ತು, ಆದರೂ ಇದು ಮಾಡ್ತಾ ಇದ್ವಿ, ಅಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು. ಮಕ್ಕಳು ಎಷ್ಟು ಕಷ್ಟಪಡ್ತಾಯಿದ್ರು ಓದಲಿಕ್ಕೆ? ತುಂಬ ಕಷ್ಟಪಡ್ತಾಯಿದ್ರು. ಯಾಕಂದರೆ ನಾವಲ್ಲಿ ನೋಡಿದಾಗ ನಿಮ್ಮ ಮಕ್ಕಳ ಪುಸ್ತಕ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಮಕ್ಕಳು? ಮಗಳು 10ನೇ ಕ್ಲಾಸ್ ಓದ್ತಾ ಇದ್ದಾರೆ ಈಗ, ಮಗ 7ನೇ ಕ್ಲಾಸ್ ಓದ್ತಾ ಇದ್ದಾನೆ. 10ನೇ ಕ್ಲಾಸು ಅಂತಂದರೆ ಒಂದು ದೊಡ್ಡ ಜವಾಬ್ದಾರಿಯ ಓದು ಅದು. ಹಾಗಿರುವಾಗ ನಿಮ್ಮ ಮಕ್ಕಳ ಪುಸ್ತಕ ಅಲ್ಲೇ ಎಲ್ಲೋ ನೆಲದಲ್ಲಿ ಬಿದ್ದುಕೊಂಡಿತ್ತು, ಯಾವ ರೀತಿ ನಿಮ್ಮ ಬಟ್ಟೆ ಬರೆಗಳು ಅಲ್ಲೇ ಬಿದ್ದುಕೊಂಡಿದ್ವು, ಹೇಗೆ ಅನಿಸ್ತಾ ಇತ್ತು ನಿಮ್ಮ ಮಕ್ಕಳ ಓದನ್ನೆಲ್ಲ ನೋಡಿದಾಗ? ತುಂಬ ಬೇಸರ ಆಗ್ತಾ ಇತ್ತು ನನಗೆ. ಅಂದರೆ ಒಂದು ಜೀವನ ಈ ರೀತಿ ಆಯ್ತಲ್ಲ ಅಂತ ಒಂದು ನೋವಿತ್ತು. ಆದರೂ ಗಟ್ಟಿಗಿತ್ತಿ ಧೈರ್ಯದಲ್ಲಿ ನಿಂತಿದ್ದೇನೆ. ಏನು ಹೇಳ್ತೀರಿ ಲಗೋರಿ ಫ್ರೆಂಡ್ಸ್ ಬಗ್ಗೆ? ಅವರನ್ನು ಯಾವತ್ತೂ ಮರೆಯುವಾಗಿಲ್ಲ. ಯಾಕಂದರೆ ಕಷ್ಟದಲ್ಲಿದ್ದವಳಿಗೆ ಒಂದು ಬೆಳಕಾಗಿ ಬಂದರು ಅವರು. ಹೇಗೆ ಕಳಿಬೇಕು ಅಂತ ಅನಿಸುತ್ತೆ ಈ ಮನೆಯಲ್ಲಿ ನಿಮ್ಮ ಜೀವನನ? ತುಂಬ ಸಂತೋಷವಾಗಿ ಕಲಿಬೇಕು ಅಂತ ಇದ್ದೇನೆ. ನನ್ನ ಕೆಲವು ಕನಸುಗಳಿದೆ ಮಕ್ಕಳ ಮೇಲೆ, ಅದು ನೆರವೇರಬೇಕು ಅಂತ ಒಂದು ಆಸೆ ಉಂಟು. ಏನು ಅವರಿಗೆ ನೀವು ಒಂದು ವಾಪಸ್ ಕೊಡೋದು ಅಂತಂದರೆ ಏನು ಕೊಡೋದಕ್ಕೆ ಸಾಧ್ಯ ನಿಮ್ಮಿಂದ? ಆಗಿರ್ತೀನಿ ಯಾವತ್ತು. ಎಸ್, ಇದೀಗ ನಮ್ಮ ಜೊತೆಗೆ ಲಗೋರಿ ತಂಡದ ಸದಸ್ಯರು ಹಾಗೆ ಆರ್ಯಾಪು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ನೇಮಾಕ್ಷ ಸುವರ್ಣ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಈ ಮನೆಯನ್ನು ನೋಡ್ಕೊಂಡು ಬಂದ್ವಿ, ಹಾಗೆ ಹಳೆ ಮನೆಯನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ನೀವು ಕೊರೋನಾ ಸಮಯದಲ್ಲಿ ಒಂದು ಆರಂಭಿಸಿದಂತಹ ತಂಡ ಇದು, ಬರೀ ಒಂದು ಆಟಕ್ಕೆ ಅಂತ ಆರಂಭಿಸಿದ ತಂಡ ಇವತ್ತು ಜಗತ್ತಿಗೆ ಒಂದು ಪಾಠವನ್ನು ಮಾಡುವಂಥ ಹಂತಕ್ಕೆ ಬಂದು ತಲುಪಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ನಾವು ಕೇಳಲೇಬೇಕು, ಯಾಕಂದರೆ ಈ ಒಂದು ಇಡೀ ವ್ಯವಸ್ಥೆಯ ಹಿಂದಿರುವ ಶಕ್ತಿಗಳು ನೀವು. ಮಾತನಾಡಿ ಸರ್. ಒಂದು ದಿವಸ ಮಳೆಗಾಲದಲ್ಲಿ ಬರುವಾಗ ಭಾರಿ ಕಷ್ಟದಲ್ಲಿದ್ದರು, ಅದನ್ನು ನೋಡಿ ತುಂಬ ಬೇಸರ ಆಯಿತು. ಆಗ ನಮ್ಮ ಲಗೋರಿ ತಂಡ ಒಂದು ನಿರ್ಣಯವನ್ನು ಮಾಡಿತ್ತು, ಇವರಿಗೆ ಆದಷ್ಟು ಬೇಗ ಒಂದು ಮನೆ ಮಾಡಿಕೊಡಬೇಕು ಅಂತ. ಹಾಗೆ ನಮ್ಮ ಆರ್ಯಾಪು ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ಸುಮಾರು 1,60,60,000 ರೂಪಾಯಿ ಧನ ಸಹಾಯ ಸಹ ನಮಗೆ ಸಿಕ್ಕಿದೆ. ಅದೇ ರೀತಿ ಊರಿನ ಎಲ್ಲ ದಾನಿಗಳು ನಾವು ಯಾರ ಹತ್ರ ಹೋಗಿ ಹೀಗೆ ಒಂದು ಕಟ್ತಾ ಇದ್ದೇವೆ, ಒಂದು ಸಹಕಾರ ಮಾಡಬೇಕಂತ ಹೇಳಿದಕ್ಕೆ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಅಂದರೆ ನೀವು ಒಂದು ಬರೀ ಆಟಕ್ಕೆ ಅಂತ ಕಟ್ಟಿಕೊಂಡಂತಹ ತಂಡ, ಇವರದೊಂದು ಪರಿಸ್ಥಿತಿ ನಿಮಗೆ ಹೇಗೆ ಗೊತ್ತಾಯಿತು? ಅದಕ್ಕೆ ನೀವು ಈ ಥರ ಸ್ಪಂದಿಸಬೇಕು ಅನ್ನುವಂತಹ ಮನಸ್ಸು ಹೇಗೆ ಮಾಡಿದ್ರೆ? ಯಾಕಂದರೆ ತಂಡದಲ್ಲಿರುವವರು ಎಲ್ಲರೂ ಒಂದೇ ಮನಸ್ಥಿತಿಯವರು ಇರಬೇಕು ಅಂತ ಏನಿಲ್ಲ. ಹಾಗಿರುವಾಗ ಹೇಗೆ ಈ ತಂಡವನ್ನು ಜೊತೆ ಮಾಡಿಕೊಂಡ್ರಿ? ತಂಡದ ಸದಸ್ಯರ ಅಭಿಪ್ರಾಯಗಳು ಹೇಗಿತ್ತು? ಕೊರೋನಾ ಸಂದರ್ಭದಲ್ಲಿ ಆಟ ಆಡ್ತಿರುವಂಥ ಸಂದರ್ಭದಲ್ಲಿ ಈ ಲಗೋರಿ ತಂಡ ಸ್ಥಾಪನೆ ಆಯಿತು. ನಂತರದ ದಿನಗಳಲ್ಲಿ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸ್ವಾತಂತ್ರ್ಯ ಆಚರಣೆ ಮಾಡುವುದರ ಜೊತೆಗೆ ಒಬ್ಬರಿಗೆ ಒಂದು ವ್ಯಕ್ತಿಗೆ ಗೌರವಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡೆವು. ಮತ್ತು ಅದೇ ರೀತಿ ಊರಿನಲ್ಲಿ ಯಾರಾದರೂ ಅತಿ ಕಷ್ಟದಲ್ಲಿ ಇದ್ದರೆ ಅಂಥವರಿಗೆ ಒಂದು ಸಹಾಯ ಮಾಡುವಂಥದ್ದು. ಒಬ್ಬರು
ಇಲ್ಲಿ ನಮ್ಮಲ್ಲಿ ತೀರಿ ಹೋದರು. ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ದಿನಸಿ ಸಾಮಾನು ಮತ್ತು ಅವರ ಮಗನ ಓದು ನಿಲ್ಲುವುದರಲ್ಲಿತ್ತು. ಅದನ್ನು 2 ವರ್ಷಗಳ ಕಾಲ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿ ಈಗ ಅವನು ಉದ್ಯೋಗದಲ್ಲಿದ್ದಾನೆ. ಅದು ನಮಗೆ ತೃಪ್ತಿ ತಂದಿದೆ. ಅದರ ಪ್ರೇರಣೆಯ ಮೂಲಕ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅಂತ ಹೊರಟ್ರ. ಹೌದು. ಡಿಸಲಿನಿಂದ ಒಂದು ಚಂದದ ಅರಮನೆಯಂತಹ ಮನೆ, ಅವರ ಪಾಲಿಗೆದ ಅರಮನೆಯೇ ಸರಿ, ಇಂತಹ ಮನೆ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ. ಇದರ ಗೃಹ ಪ್ರವೇಶವನ್ನು ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ನಡೆಸುವುದರಲ್ಲಿದ್ದೀರಿ. ಯಾವಾಗ ಗೃಹ ಪ್ರವೇಶ ಆಗತ್ತೆ, ಯಾವ ರೀತಿಯ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಆ ದಿನ ಅಂತ? ನವೆಂಬರ್ 30ನೇ ತಾರೀಕು ಆದಿತ್ಯವಾರ ಆಸರೆ ಮನೆಯ ಗೃಹ ಪ್ರವೇಶ ಮತ್ತು ಹಸ್ತಾಂತರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಗಣಹೋಮ, ಸತ್ಯನಾರಾಯಣ ಪೂಜೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ, ನೂತನ ಮನೆಯ ಹಸ್ತಾಂತರವನ್ನು ಡಾಕ್ಟರ್ ಸುರೇಶ್ ಪುತ್ತೂರಾಯ ವೈದ್ಯರು ಇವರು ನೆರವೇರಿಸಲಿಕ್ಕಿದ್ದಾರೆ. ಈ ಸಮಾರಂಭದಲ್ಲಿ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಹಾಗೂ ಶ್ರೀ ಪ್ರೀತಂ ಪುತ್ತೂರಾಯ ಧರ್ಮದರ್ಶಿಗಳು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಂಪ್ಯ ಅಲ್ಲದೆ ಎಲ್ಲ ದಾನಿಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸಿದ್ದೇವೆ. ನಮಗೆ ಈಗಾಗಲೇ ಹಲವು ರೀತಿಯ ಸಹಕಾರವನ್ನು ನೀಡಿದಂಥ ದಾನಿಗಳು ಹಾಜಿ ಮೊಹಮ್ಮದ್ ಸಾದಿಕ್ ಆಕರ್ಷಣ ಇಂಡಸ್ಟ್ರೀಸ್ ಮುಕ್ರಂಪಾಡಿ, ಶ್ರೀ ಮೋಹನ್ ಪಾಟಲಿ ಡೆಮ್ಮಾಲೆ ಮಾಜಿ ಅಧ್ಯಕ್ಷರು JCI ಪುತ್ತೂರು, ಶ್ರೀ ಜಯಂತ ನಡುಬೈಲು ಸಂಸ್ಥಾಪಕರು ಅಕ್ಷಯ ಕಾಲೇಜ್ ಪುತ್ತೂರು, ಶ್ರೀ ಸತೀಶ್ ರೈ ಮಿಷನ್ ಮೂಲೆ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮಿಷನ್ ಮೂಲೆ, ಶ್ರೀ ಶಿವರಾಮ್ ಆಳ್ವ ಉದ್ಯಮಿಗಳು ಪುತ್ತೂರು, ಶ್ರೀ ಗಿರಿಧರ್ ಹೆಗ್ಡೆ ಉದ್ಯಮಿಗಳು ಕೊಂಬೆಟ್ಟು ಪುತ್ತೂರು, ಶ್ರೀ ಮೋಹನ್ ದಾಸ್ ರೈ ಮಾತೃಶ್ರೀ ಅರ್ಥಮೋರ್ಸ್ ಕುಂಬ್ರಾ, ಶ್ರೀ ಸಿದ್ಧನಾಥ್ SR ಮಾನಕ ಜ್ಯುವೆಲ್ಲರ್ಸ್ ಪುತ್ತೂರು, ಶ್ರೀ ನಾಗೇಶ್ PDO ಆರ್ಯಪ್ ಗ್ರಾಮ ಪಂಚಾಯತ್, ಶ್ರೀ ದಿನೇಶ್ ರೈ ಮಡಪಾಡಿ ಮೂಲೆ ಹನುಮಾನ್ ಏಜೆನ್ಸೀಸ್ ಪುತ್ತೂರು, ಕೇಶವ ನಾಯಕ್ ಕಿರಣ್ ಎಂಟರ್ಪ್ರೈಸಸ್ ದರ್ಬೆ ಪುತ್ತೂರು, ಶ್ರೀ ಸುಬ್ರಹ್ಮಣ್ಯ ಬಳ್ಳಿಯ ಸದಸ್ಯರು ಗ್ರಾಮ ಪಂಚಾಯತ್ ಆರ್ಯಪ್ಪು, ಶ್ರೀ ಜಯರಾಮ್ ರೈ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕುರಿಯ, ಶ್ರೀ ಜಯಂತ್ ಶೆಟ್ಟಿ ಕಂಬಳದಡ್ಡ ರತ್ನಶ್ರೀ ಕೇಟರ್ಸ್ ಪುತ್ತೂರು, ಶ್ರೀ ಮುಖೇಶ್ ರೈ ಅಡ್ಡೆತಿಮಾರ್, ಶ್ರೀ ಮಹಾಬಲ್ ರೈ ಅಪ್ಸರಾ ಟೈಲರ್ಸ್ ಪುತ್ತೂರು, ಶ್ರೀ ಸತೀಶ್ ಪೂಜಾರಿ ಅರುಣ ಮಸಾಲ ಏಜೆನ್ಸೀಸ್ ಮಜಲ್ಮಾರು ಮುಕ್ವೆ, ಶ್ರೀ ರವಿಚಂದ್ರ ಆಚಾರ್ಯ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಸಂಪ್ಯ, ಶ್ರೀ ಆನಂದ್ ಭಟ್ ಕಾಮಾಕ್ಷಿ ಎಂಟರ್ಪ್ರೈಸಸ್ ದರ್ಬೆ ಅಲ್ಲದೆ ಕೆಲವು ನಮ್ಮ ಹೆಸರು ಹೇಳಬೇಡಿ ಅಂತ ಹೇಳಿದಂಥ ದಾನಿಗಳು ಸಹ ಇದ್ದಾರೆ. ಕೆಲಸ ಕಾರ್ಯಗಳು ಕೆಲವರು ಉಚಿತವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ವೈರಿಂಗ್ ಕೆಲಸವನ್ನು ಉಚಿತವಾಗಿ ನೆರವೇರಿಸಿಕೊಟ್ಟವರು ವಸಂತ್ ಗೌಡ ಮತ್ತು ತಂಡ. ನಮಗೆ ಉಚಿತವಾಗಿ ಟೈಲ್ಸನ್ನು ನೀಡಿದ್ದಾರೆ ಮೋಹನ್ ಪಾಟಲಿ ಡೆಮ್ಮಾಲೆ. ಕೆಲಸ ಕಾರ್ಯವನ್ನು ಸಂದೀಪ್ ರವರು ಏನು ಅಪೇಕ್ಷೆ ಇಲ್ಲದೆ ಅದನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದೆ. ಎಸ್, ಇದೀಗ ನಮ್ಮ ಜೊತೆಗೆ ಲಗೋರಿ ತಂಡದ ಸದಸ್ಯರಾಗಿರುವಂತಹ ಸುಕುಮಾರ ಗೌಡ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್, ಈ ಲಗೋರಿ ತಂಡದ ಸದಸ್ಯರು ನೀವು. ಈ ಲಗೋರಿ ತಂಡ ಹುಟ್ಟುಕೊಂಡಿದ್ದು ಹೇಗೆ? 2020ನೇ ಇಸ್ವಿಯಲ್ಲಿ ಇಡೀ ಜಗತ್ತಿನಾದ್ಯಂತ ಹರಡಿದ ಕೊರೋನಾ ಟೈಮಲ್ಲಿ ನಮಗೆ ಬೇರೆ ಕೆಲಸ ಇಲ್ಲದೆ ನಾವು ಮನೆಯ ಪರಿಸರದ ಒಂದು 6-7 ಮಂದಿ ಸೇರಿಕೊಂಡು ಲಗೋರಿ ಆಟ ಆಡ್ತಿದ್ದೆವು. ಆ ಲಗೋರಿಯ ಹೆಸರನ್ನೇ ನಾವು ಲಗೋರಿ ಫ್ರೆಂಡ್ಸ್ ಕ್ಲಬ್ ಅಮ್ಮುಂಜ ಅಂತ ಮಾಡಿದೆವು. ಲಗೋರಿ ಫ್ರೆಂಡ್ಸ್ ಅಮ್ಮುಂಜ ಅಂತ ಮಾಡಿ ಆ ನಂತರ ಪ್ರಥಮವಾಗಿ ನಾವು ನಮ್ಮ ಮನೆಯ ವಠಾರದಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದೆವು. ಆ ಟೈಮಲ್ಲಿ ನಮ್ಮ ಇಲ್ಲಿಯ KEBಯ ಲೈನ್ಮ್ಯಾನ್ ಅವರಿಗೆ ಒಂದು ಸನ್ಮಾನ ಮಾಡಿದೆವು ಮತ್ತು KEBಯ JE ಅವರಿಗೆ ಧ್ವಜಾರೋಹಣ ಮಾಡಿದರು. ಎರಡನೇ ವಿಷಯವಾಗಿ ಆ ದಿವಸ ನಮ್ಮ ಇಲ್ಲಿ ಪರಿಸರೊಬ್ಬರು ಭಾರಿ ಹುಷಾರಿಲ್ಲದೆ ಇದ್ದರು. ಅವರಿಗೆ ಒಂದು ಮನೆಗೆ ಹೋಗಿ ಅವರಿಗೆ ಬೇಕಾದ ದಿನ ಸಾಮಗ್ರಿಗಳ ಕಿಟ್ಟನ್ನು ಕೊಟ್ಟೆವು. ಆ ನಂತರ ಟೈಮಲ್ಲಿ ನಮಗೆ 2ನೇ ವರ್ಷದ ಇದರಲ್ಲಿ ಪುತ್ತೂರಿನ ಪ್ರಖ್ಯಾತ ವೈದ್ಯರಾದ ಇವರು ಸುರೇಶ್ ಪುತ್ರರಿಗೊಂದು ಸನ್ಮಾನ ಹಾಗೂ ಪರಿಸರೊಬ್ಬರು ವಿದ್ಯಾಭ್ಯಾಸ ಮೊಟಕುಗೊಳಿಸುವ ಸಂದರ್ಭ ಇತ್ತು. ಆವಾಗ ಅವರಿಗೊಂದು ವಿದ್ಯಾಭ್ಯಾಸಕ್ಕೆ ಸಹಾಯ ನಿಧಿಯನ್ನು ನೀಡಿದೆವು. ಹಾಗೆ ಪ್ರತಿ ವರ್ಷ ಒಬ್ಬೊಬ್ಬರಿಗೊಂದು ಸಹಾಯಧನ ಮಾಡುತ್ತಾ ಬರ್ತಿದ್ದೆವು. ಹಾಗೆ ಕಳೆದ ವರ್ಷ ನಾವು ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕೆಂಬ ಹಂಬಲ ನಮ್ಮಲ್ಲಿತ್ತು. ನಮ್ಮೂರಿನಲ್ಲಿ ಈಗ ಈ ಕಷ್ಟದಲ್ಲಿ ಇದ್ದಾರೆ ಅಂತ ಒಂದು ನಾವೆಲ್ಲ ಮೆಂಬರ್ಸ್ ಸೇರಿ ಆಲೋಚನೆ ಮಾಡಿದೆವು. ಆಗ ನಾವು ಸಾಧಾರಣ ಒಂದು ಸಣ್ಣದಾಗಿ ನಾವೇ ಒಂದು 2 ಜನ ಸೇರಿ 4 ಜನ ಸೇರಿ ಒಂದು ಸಣ್ಣ ಮನೆ ಮಾಡುವಂಥ ಉದ್ದೇಶ ಇತ್ತು. ಆಗ ನಮ್ಮ ನೇಮಾಕ್ಷ ಸುವರ್ಣರು ಪಂಚಾಯತ್ ಮುಖಾಂತರ ಒಂದು ಮನೆಯನ್ನು ಸ್ಯಾಂಕ್ಷನ್ ಮಾಡಿಸಿದರು. ಅವರ ಪಂಚಾಯತ್ ಮನೆ ಸ್ಯಾಂಕ್ಷನ್ ಮತ್ತು ಅವರ ಉದ್ಯೋಗ ಖಾತ್ರಿ ಯೋಜನೆ ಪಾಸಾಯಿತು. ಹಾಗಾಗಿ ಹೇಳುವಾಗ ನಾವು ಸರಿಯಾದ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಡುವಂಥ ಪ್ರಶ್ನೆ ಮಾಡಿದೆವು. ಆಗ ನಾವು ಇಲ್ಲಿಯ ಮುಖ್ಯವಾದ ದಾನಿಗಳ ಹತ್ತಿರ ಹೋಗಿ ಯಾರಲ್ಲಿ ಪೈಸೆ ಕಿತ್ತುಕೊಳ್ಳಿಲ್ಲ, ನಾವು ಹೋಗಿ ಇಂತೆಂಥ ಕೆಲಸ ಮಾಡ್ತಿದ್ದೇವೆ, ಹಾಗೆ ಎಲ್ಲರೂ ಒಳ್ಳೆಯ ಕೆಲಸ, ನಮ್ಮಿಂದ ಎಂತ ಸಹಾಯ ಬೇಕಂತ ಹೇಳಿದರು. ಹಾಗೆ ಈ ಮನೆಗೆ ಬೇಕಾದ ಕಬ್ಬಿನ
ಮತ್ತು ಸಿಮೆಂಟ್, ಕಲ್ಲು, ಒಯ್ಗೆ, ಸಿಮೆಂಟ್ ಎಲ್ಲವನ್ನು ದಾನಿಗಳು ಕೊಟ್ಟರು. ನಾವು ಇದಕ್ಕೆ ಬೇಕಾದ ಸ್ವಲ್ಪ ಮೂಲ ಬಂಡವಾಳವನ್ನು ಕೂಡ ನಾವು ಹಾಕಿದ್ದೇವೆ ಗ್ರೂಪ್ಸಿಂದ, ನಮ್ಮಿಂದ ಕೂಡ ಕಲ್ಲು, ಒಯ್ಗೆ ಕೊಟ್ಟಿದ್ದೇವೆ. ಹಾಗೆ ಇಷ್ಟೆಲ್ಲ ಆಗಿ ಈ ವರ್ಷ ಒಂದು ಕೇವಲ 5 ತಿಂಗಳಲ್ಲಿ ಇಂಥ ಸುಸಜ್ಜಿತ ಮನೆಯನ್ನು ಸಾಧಾರಣ ಒಂದು 8 ಲಕ್ಷ ರೂಪಾಯಿ ಅಂದಾಜು ಆಗ್ಬೋದು ವೆಚ್ಚ. ಇದನ್ನು ನಾವು ಎಲ್ಲ ದಾನಿಗಳ ಸಹಕಾರದಿಂದ, ಪಂಚಾಯತ್ ಸಹಕಾರದಿಂದ, ನಮ್ಮ ಲಗೋರಿ ಫ್ರೆಂಡ್ಸ್ನ ಸಹಕಾರದಿಂದ ನಾವು ಮಾಡಿದ್ದೇವೆ. ಈ ಮನೆಯಲ್ಲಿ ಅವರು ಭಾರಿ ಕಷ್ಟದಲ್ಲಿದ್ದರು. ನಾನು ಕೇಳಬೇಕು ಅಂತ ಇದ್ದೆ, ಯಾಕಂದ್ರೆ ಈ ಪರಿಸ್ಥಿತಿ ನಿಮಗೆ ಗಮನಕ್ಕೆ ಬರಬೇಕು ಅಂತಂದ್ರೆ ಯಾರೋ ನಿಮ್ಮ ಹತ್ರ ಹೇಳಿರಬೇಕು. ಆಗ ನೀವು ಬಂದು ನೋಡುವಾಗ ಹೇಗಿದ್ರು, ಅವರ ಪರಿಸ್ಥಿತಿ ಹೇಗಿತ್ತು? ಪರಿಸ್ಥಿತಿ ನೋಡಲಿ, ನಾವು ನೋಡಿದೆವು. ಇಲ್ಲಿ ಬರುವಾಗ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಬರುವಾಗ ನಾವು ನೋಡಿದೆವು. ಆಗ ನೋಡುವಾಗ ಸಣ್ಣ ಒಂದು ಗುಡಿಸಲಿನಲ್ಲಿದ್ದರು. ಯಾರು ಹೇಳಿದಲ್ಲ, ನಾವು ನೋಡಿದೆವು, ನಾವೇ ಮುಖಾಂತರ ನೋಡಿದೆವು. ಹಾಗೆ ನಾವು ಹೊರಗಿನವರಿಗೆಲ್ಲ ಸಹಾಯ ಮಾಡ್ತೇವೆ, ನಮ್ಮ ಊರಿನವರಿಗೆ ಯಾಕೆ ಸಹಾಯ ಮಾಡಬಾರ್ದು ಅಂತೇಳಿ ಈ ಮನೆಯನ್ನು ಮಾಡಿದೆವು. ಆಗ ಅವರು 2 ಮಕ್ಕಳಿದ್ದಾರೆ, ಅವರ ಗಂಡ ತೀರಿ ಹೋಗಿದ್ದಾರೆ. ಆಗ ಒಂದು 7-8 ವರ್ಷದಿಂದ ಅವರ ಮೂಲ ಮನೆ ಮೆಲ್ಕಾರಲ್ಲಿ, ಆದರೂ ಇಲ್ಲಿ ಅವರ ತಾಯಿ ಮನೆ ಹತ್ತಿರ ಬಂದು ಸಣ್ಣ ಇದರಲ್ಲಿ ಗುಡಿಸಲಿದ್ದರು. ಅವರ ಮನೆಯವರಿಗೆ ಕೂಡ ಅಷ್ಟು ಮಾಡಿಕೊಡೋ ಅಷ್ಟು ತಾಕತ್ತಿಲ್ಲ. ಅದನ್ನು ನಾವು ಮನಗಂಡು ಈ ವ್ಯವಸ್ಥೆಯನ್ನು ಮಾಡಿದೆವು. ಈಗ ಅವರಿಗೆ ಇಷ್ಟು ಸುಸಜ್ಜಿತ ಮನೆ ನಾವು ಮಾಡಿಕೊಟ್ಟಿದ್ದೇವೆ. ನಾವು ಈ ಮನೆಯಲ್ಲಿ ಅವರು ಚಂದವಾಗಿ ಕಳೆದು ಅವರ ಇರುವಷ್ಟು ದಿವಸ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಅವರ ಮಗಳಿಗೆ ಒಂದು ಮದುವೆ ಮಾಡಿ ಅವರ ಸುಖದಲ್ಲಿ ಜೀವನ ಮಾಡೋದನ್ನು ನೋಡಿದರೆ ನಾವು ಲಗೋರಿ ಫ್ರೆಂಡ್ಸ್ನವರು ಎಲ್ಲ ಮಾಡಿಕೊಟ್ಟ ಇದಕ್ಕೊಂದು ಸಾರ್ಥಕತೆ. ಈಗ ಮನೆ ನಿರ್ಮಾಣ ಆಗಿದೆ, ಚಂದದಲ್ಲಿ ಎದ್ದು ನಿಂತಿದೆ, ನಿಮ್ಮ ಕನಸು ಕೂಡ ಸಾಕಾರ ಆಗಿದೆ. ಹೇಗೆ ಅನಿಸ್ತಾ ಇದೆ ಈ ಮನೆಯನ್ನು ನೋಡಿದಾಗ? ಭಾಳ ಖುಷಿ ಆಗ್ತಿದ್ದೇವೆ. ನಾವು ಡೈಲಿ ನಮ್ಮ ಲಗೋರಿ ಫ್ರೆಂಡ್ಸ್ ಮೆಂಬರ್ಸ್ ಡೈಲಿ ಈಗ 1 ತಿಂಗಳಿಂದ ಡೈಲಿ ನಾವು ಬೆಳಿಗ್ಗೆ ನೇಮಕ್ಷಣ ಪ್ರವೀಣ ಮತ್ತು ಸುಳ್ಯದೊಬ್ಬರು ಸಮಂತ ಗೌಂಟ್ ಅಂತ ಇದ್ದಾರೆ, ಅವರು ಕೂಡ 2-3 ಸಾರಿ ಬಂದು ನೋಡಿ ಇಷ್ಟು ಚಂದದ ಮನೆಯನ್ನು ನೋಡುವಾಗ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದು ನಾವು ನಮ್ಮ ಮನೆಯ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೇವೆ. ಅಷ್ಟು ಪ್ರೀತಿಯಿಂದ ಜವಾಬ್ದಾರಿ ತಗೊಂಡು ಜವಾಬ್ದಾರಿಯಲ್ಲಿ ಎಲ್ಲರೂ ಅಂದ್ರೆ ನಾವು ಒಬ್ಬರಿಬ್ಬರು ಬರಲ್ಲ, ನಾವೆಲ್ಲ ಜವಾಬ್ದಾರಿಯನ್ನು ತಗೊಂಡು ಪ್ರವೀಣ್ ಗೌಡ, ನಾನು, ನೇಮಾಕ್ಷ ಸುವರ್ಣ ಮತ್ತು ರಿತೀಶ್, ವಿಶೇಷವಾಗಿ ಈ ಮನೆ ನಮ್ಮ ಮೆಂಬರ್ ಆದ ಹರೀಶ್ ಮತ್ತು ಅವರ ಹೆಂಡತಿಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ಇವರ ಮನೆಯವರ ತಂಗಿ, ಅಕ್ಕ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ತಾಯಿ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾವು ಎಲ್ಲರೂ ನೆನೆಸಬೇಕು, ನಾವು ಒಬ್ಬರಿಂದ ಅದಲ್ಲ, ನಮಗೆ ಅಂದರೆ ನಮ್ಮ ಮನೆಯಾಗಿ ಅದನ್ನು ನಾಲ್ದೊಂದು ಅವರಿಗೆ ಹಸ್ತಾಂತರ ಮಾಡೋ ತನಕ ನಾವು ನಮ್ಮ ಮನೆ ಅಂತೇಳಿ ಭಾವಿಸ್ತೇವೆ. ಆ ನಂತರ ಅವರು ಒಳ್ಳೆಯದಲ್ಲಿ ಇದ್ದರೆ ಅದು ನಮಗೊಂದು ಕೃತಜ್ಞತೆ. ಅವರಿಗೆ ನಮಗೇನು ಬೇರೆ ಕೊಡಬೇಕಂತೇನಿಲ್ಲ, ಅದೇ ಅವರ ನೆಮ್ಮದಿ ನಮ್ಮ ನೆಮ್ಮದಿ. ಥ್ಯಾಂಕ್ ಯು ಸರ್. ಎಸ್, ಇದೀಗ ಈ ಸ್ಥಳದಲ್ಲಿ ನಾವೇನು ಈ ಮನೆಯನ್ನು ನೋಡೋದಕ್ಕಿಂತ ಬಂದವೋ ಆ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮೆಲ್ಲರ ನೆಚ್ಚಿನ ನಟ ರಂಗದ ರಾಜೆ ಸುಂದರ್ ರೈ ಮಂದಾರ ಅವರಿದ್ದಾರೆ. ಅವರು ಕೂಡ ಈ ಮನೆಯನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಒಂದು ಗುಡಿಸಲಲ್ಲಿದ್ದಂತಹ ಒಂದು ನಿರಾಶ್ರಿತ ಮಹಿಳೆ ಒಂದು ಚಂದದ ಮನೆಯಲ್ಲಿ ಆಶ್ರಯ ಪಡೆಯೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ನೀವು ಕೂಡ ನೋಡಿದ್ದೀರಿ ಅವರ ಪರಿಸ್ಥಿತಿಯನ್ನು, ಈ ಮನೆಯನ್ನು ಕೂಡ ನೋಡ್ತಾ ಇದ್ದೀರಾ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ದೇವರು ಮೆಚ್ಚುವ ಕೆಲಸ ಅಂತ ಹೇಳ್ತಾರೆ, ಬಹುಶಃ ಅದು ಇದೆ ಅಂತ ನನ್ನೊಂದು ಭಾವನೆ. ಒಂದು ಬಡ ಕುಟುಂಬಕ್ಕೆ ಒಂದು ಲಗೋರಿ ಫ್ರೆಂಡ್ಸ್ ಎನ್ನುವ ಒಂದು ಸಂಸ್ಥೆ ಒಂದು ಇಷ್ಟು ಚಂದದ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ ಅಂದರೆ ಸಮಾಜದಲ್ಲಿ ಆಗುವಂಥ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ದೊಡ್ಡ ಮನಸ್ಸಿನ ಸಂಸ್ಥೆ ಅದು. ಊರವರ ಪರ ಊರಿನವರ ಎಲ್ಲ ಸಹಕಾರದೊಂದಿಗೆ ಭಾರಿ ಚಂದದ ಮನೆ. ನಾನು ಕೂಡ ಸುದ್ದಿ ಕೇಳಿ ಇಲ್ಲಿ ಬಂದದ್ದು, ಒಮ್ಮೆ ನೋಡಬೇಕು ಅಂತ. ಒಳ್ಳೆಯ ವಿಚಾರ, ಯಾಕಂದರೆ ತುಂಬ ಕಷ್ಟದಲ್ಲಿದ್ದವರು ಆ ಕುಟುಂಬ, ವೈಶಾಲಿ ಮತ್ತು ಅವರ ಮಕ್ಕಳು. ಇವತ್ತು ಒಂದು ಚಂದದ ಮನೆಯಲ್ಲಿ ಅವರು ನಾಳೆ ಗೃಹ ಪ್ರವೇಶ ಆಗ್ತಾ ಉಂಟು. ದೇವರು ಅವರಿಗೆ ಒಳ್ಳೇದು ಮಾಡಲಿ. ಮತ್ತು ಈ ಸಂಸ್ಥೆಯವರಿಗೂ ಕೂಡ, ಲಗೋರಿ ಫ್ರೆಂಡ್ಸ್ ಸಂಸ್ಥೆಯವರಿಗೂ ಕೂಡ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುವುದಕ್ಕೆ ಅವರು ನಂಬಿರುವಂಥ ದೇವರುಗಳು ಪ್ರೇರಣೆ ಮಾಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಯಾಕಂದರೆ ಸಮಾಜ ಹಾದಿ ತಪ್ಪುತ್ತಾ ಇದೆ, ಯುವಕರು ಹಾದಿ ತಪ್ಪುತ್ತಾ ಇದ್ದಾರೆ ಅನ್ನುವಂತಹ ಮಾತಿನಲ್ಲಿ ಒಂದು ಒಗ್ಗಟ್ಟಿನ ಬಲವನ್ನು ತೋರಿಸ್ಕೊಟ್ಟಿದ್ದಾರೆ ಯುವಕರು. ಹೌದು, ಅಂದರೆ ತುಂಬ ಕಡೆ ನಾವೆಲ್ಲ ಯುವಕ ಮಂಡಲ, ಯುವತಿ ಮಂಡಲ ಎಲ್ಲ ನೋಡ್ತಾ ಇದ್ದೇವೆ. ಆದರೆ ಇಷ್ಟು ಸಮಾಜಮುಖಿ ಕೆಲಸವನ್ನು ಮಾಡುವಂಥ ಈ ತಂಡ ಸಮಾಜದ ಕಷ್ಟ ಕಾರ್ಪಣ್ಯದಲ್ಲಿರುವವರಿಗೆ ಸ್ಪಂದಿಸಬೇಕು ಎನ್ನುವ ದೊಡ್ಡ ಮನಸ್ಸು, ದೊಡ್ಡ ಹೃದಯ ಇದ್ದಂಥ ಈ ಲಗೋರಿ ಫ್ರೆಂಡ್ಸ್ ಕ್ಲಬ್ ಅಮ್ಮುಂಜೆ ಇದರ ಎಲ್ಲ ಬಂಧುಗಳಿಗೆ ಸುಂದರ್ ರೈ ಮಂದಾರನ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮನೆಯಲ್ಲಿ ಬದುಕು ಸಾಗಿಸುವಂಥ ಕುಟುಂಬದವರಿಗೂ ಕೂಡ ಈ ಸ್ಥಳ ಸಾನ್ನಿಧ್ಯದಲ್ಲಿರುವಂಥ ಎಲ್ಲ ದೇವರುಗಳ ಕೃಪೆ ಅನುಗ್ರಹ ಆಗಬೇಕು ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದೀಗ ನಮ್ಮ ಜೊತೆಗೆ ಲಗೋರಿ ಫ್ರೆಂಡ್ಸ್ ತಂಡದ ಪ್ರವೀಣ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದು ನಾವೀಗ ಗುಡಿಸಲನ್ನು ನೋಡ್ಕೊಂಡು ಬಂದ್ವಿ, ಈ ಮನೆಯನ್ನು ಕೂಡ ನೋಡ್ತಾ ಇದ್ದೀವಿ. ಯಾಕಂದರೆ ನಿಮ್ಮ ಊರಿನವರು ಇವರು. ನೀವು ಮೊದಲು ನೋಡಿದಾಗ ಇವರ ಪರಿಸ್ಥಿತಿ ಹೇಗಿತ್ತು ಅಂತ? ಅಂದರೆ ನಾವಿಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಅಲ್ಲಿ ಏನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ, ಅವರ ಪರಿಸ್ಥಿತಿನ ನೋಡಿದ್ವಿ. ನೋಡಿಬಿಟ್ಟು ಈ ಥರನೇ ವಿಚಾರ ಮಾಡುವಾಗ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ, ಆಲ್ರೆಡಿ ಈಗ ಮಾಡಿದ್ದೀವಿ. ಸೊ ಇದೊಂದು ನಿರ್ಣಯ ಮಾಡಬೇಕಾದ್ರೂ ನಮಗೆ ತುಂಬ ಟೆನ್ಷನೂ ಇತ್ತು. ಯಾಕಂದರೆ ಹೌದು, ದೊಡ್ಡ ಜವಾಬ್ದಾರಿ ಬೇರೆ, ಸಂಪನ್ಮೂಲ ಕ್ರೋಢೀಕರಣ ಬೇರೆ, ತುಂಬ ಕಷ್ಟದ ಕೆಲಸ. ಮತ್ತು ನಾವು
ಹಿಂದೆ ಮುಂದೆ ಓಡಾಡುವಂಥದ್ದು ನಮ್ಮ ಸಮಯಗಳು ಕೂಡ ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಟ್ ನಮ್ಮ ಈ ಥರ ಒಂದು ಕಾರ್ಯಕ್ರಮಕ್ಕೆ ಪ್ರೇರೇಪಿಸಿದೆ ಅದೊಂದು ದೇವರ ಇಚ್ಛೆ ಅಂತ ಅಂದ್ಕೊಳ್ಬೋದು. ಹಾಗೆಯೇ ನಮ್ಮ ಊರ ಸಹೃದಯ ಬಂಧುಗಳು ತುಂಬ ಅನೇಕ ರೀತಿಯಲ್ಲಿ ದಾನಿಗಳು ನಮಗೆ ಸಹಕಾರ ನೀಡಿದ್ದಾರೆ. ಇದರಿಂದಾಗಿ ಇಷ್ಟು ಚಂದದ ಒಂದು ಮನೆ ಆಗಿದೆ. ತುಂಬ ಆತ್ಮಸಂತೃಪ್ತಿ ಅಂತ ಹೇಳಿದೆವಲ್ಲ, ಅದು ಸಿಕ್ಕಿದೆ ನಮಗೆ. ಇದೊಂದು ನಾಳಿನ ಕಾರ್ಯಕ್ರಮ. ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಯಾಕಂದರೆ ಒಂದು ದೊಡ್ಡ ಜವಾಬ್ದಾರಿನ ಹೆಗಲ ಮೇಲೆ ಹಾಕ್ಕೊಂಡಿದ್ದೀರಿ, ಯಶಸ್ವಿ ಆಗಿದೆ ನಿಮಗೆ. ಯಾಕಂದರೆ ಮುಂದೆ ಹೋದರೆ ಖಂಡಿತವಾಗ್ಲೂ ಹಿಂದಿಂದ ಸಪೋರ್ಟ್ ಸಿಗುತ್ತೆ ಅನ್ನೋದು ನಿಮಗೆ ನೀವು ಜ್ವಲಂತ ಉದಾಹರಣೆ ಅಂತ ಕಾಣಿಸುತ್ತೆ ನನಗೆ. ನಾನು ಇತ್ತೀಚಿನ ಯುವಕರಿಗೆ ಹೇಳುವಂಥದ್ದು, ಕ್ರಿಕೆಟ್ ಮ್ಯಾಚ್, ವಾಲಿಬಾಲ್ ಮ್ಯಾಚ್ಗಳು, ಈ ಥರದ ತುಂಬ ಮ್ಯಾಚ್ಗಳು ಆಗ್ತದೆ. ತುಂಬ ಕ್ಯಾಶ್ ಕಲೆಕ್ಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಈ ಥರ ಕಾರ್ಯಕ್ರಮಗಳಿಗೂ ಒಂಚೂರು ಗಮನ ಕೊಡಿ. ಎಲ್ಲ ಅಟ್ಲೀಸ್ಟ್ ನಮ್ಮ ಊರಲ್ಲಿ ಒಂದು ಮನೆನಾದರೂ ಈ ಥರ ನಮ್ಮ ತಂಡ ಮಾಡಿದಂಥ ಒಂದು ಮನೆನಾದರೂ ಈ ಥರ ಒಂದು ಮಾಡಿಕೊಡಿ ಅಂತದ ನನ್ನೊಂದು ಅಪೇಕ್ಷೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಸಮಾಜ ದಾರಿ ತಪ್ತಾ ಇದೆ, ಯುವಕರು ದಾರಿ ತಪ್ತಾ ಇದ್ದಾರೆ ಅನ್ನುವಂತಹ ಮಾತಿಗೆ ವ್ಯತಿರಿಕ್ತವಾಗಿ ನಿಂತಿದ್ದಾರೆ ಪುತ್ತೂರು ತಾಲೂಕಿನ ಕುರಿಯ ಗ್ರಾಮದ ಅಮ್ಮುಂಜದ ಲಗೋರಿ ಫ್ರೆಂಡ್ಸ್ ಕ್ಲಬ್ನ ಯುವಕರು. ಈ ಯುವಕರು ಮಾಡಿರುವಂತಹ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದು ಇತರ ಯುವಕರಿಗೂ ಮಾದರಿಯಾಗಲಿ, ಸಮಾಜದಲ್ಲಿ ಇಂತಹ ಬೆಳವಣಿಗೆಗಳು ಮತ್ತೆ ಮತ್ತೆ ನಡೆಯಲಿ, ಹಾಗೆ ಈ ಮನೆಯಲ್ಲಿ ಆಶ್ರಯವನ್ನು ಪಡೆಯುವಂತಹ ವೈಶಾಲಿ ಹಾಗೂ ಅವರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅನ್ನುವಂತಹ ಸದಾಶಯದೊಂದಿಗೆ ಸುದ್ದಿ ನ್ಯೂಸ್ಗಾಗಿ ಅಶ್ವಥ್ ಶೆಟ್ಟಿ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.